ಸರ್ಕಾರದ ಅನೇಕ ವರ್ಷಗಳ ಪ್ರಯತ್ನದಿಂದ ಶಿಕ್ಷಣ ಇಲಾಖೆ ಇಂದು ಒಂದು ಹಂತಕ್ಕೆ ಬಂದು ತಲುಪಿದೆ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಪರಿಪೂರ್ಣತೆ ಕಂಡಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿ ಪರಿವರ್ತನೆಯಾಗಬೇಕು. ಅನೇಕ ಮಕ್ಕಳಿಗೆ ತಮ್ಮಲ್ಲಿರುವ ಜ್ಞಾನವನ್ನು ಬಳಸಿಕೊಳ್ಳಲು ಇನ್ನೂ ಕೂಡ ಸ್ವಾತಂತ್ರ್ಯ ದೊರೆತಿಲ್ಲ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದರು. ಅವರು ನವunda ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 1.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳಿಗೆ ತಮ್ಮ ಇಚ್ಛೆಗೆ ತಕ್ಕಂತೆ ಅವರ ಆಯ್ಕೆಗೆ ಅನುಗುಣವಾಗಿ ಶಿಕ್ಷಣ ಪಡೆಯಲು ಅವಕಾಶ ಕಲ್ಪಿಸಿಕೊಡಬೇಕು. ವೈಜ್ಞಾನಿಕ ಮನೋಭಾವನೆಯೊಂದಿಗೆ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಎನ್ನುವ ದೂರದೃಷ್ಟಿ ನಮ್ಮದು. ಎಲ್ಲ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕು ಎನ್ನುವ ಉದ್ದೇಶದಿಂದ ವಾಜಪೇಯಿ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಶಿಕ್ಷಣದ ಸಾರ್ವತ್ರೀಕರಣಕ್ಕೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ತರಲು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ. ಗಾಂಧೀಜಿಯವರು ಸಹ ಸ್ವದೇಶಿ ನೀತಿ ದೇಶಕ್ಕೆ ಬೇಕು ಎಂದು ಹೇಳಿದ್ದಾರೆ. ಈ ಕಾಲೇಜು ಸಹಿತ ಎಲ್ಲ ಕಡೆಗಳಲ್ಲಿ ಶಿಕ್ಷಕರ ಕೊರತೆ, ಕೊಠಡಿ ಇನ್ನಿತರ ಕೊರತೆಗಳಿವೆ. ಆದರೆ ಹಳೆ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಈ ಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಶ್ರಮಿಸಬೇಕು ಎಂದು ಹೇಳಿದರು. ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೀವಿ, ಮಕ್ಕಳ ಜ್ಞಾನವನ್ನು ಜಾಸ್ತಿ ಮಾಡಿದೀವಿ. ಆದರೆ ಎಲ್ಲೋ ಒಂದು ಕಡೆ ಶಿಕ್ಷಣ ತಗೊಂಡ ತಕ್ಷಣ ವ್ಯಕ್ತಿ ವೈಯಕ್ತಿಕವಾಗಿ ನೋಡುವಂಥದ್ದು, ತನ್ನ ಪಕ್ಕ ಮಾತ್ರ ಯೋಚನೆ ಮಾಡುವಂಥ ಸ್ಥಿತಿಗೆ ಬರ್ತೀಯೇನೋ ಅನ್ನುವಂಥದ್ದು ನಮ್ಮ ಸಮಾಜದಲ್ಲಿ ತುಂಬ ಜನ ಕಾಣ್ತದೆ. ಮೌಲ್ಯಾಧಾರಿತ ಶಿಕ್ಷಣ ಸಿಗ್ತಿಲ್ವೇನೋ ಅನ್ನುವಂಥ ಯೋಚನೆ ಸಹಿತ ಆಗಿದೆ. ಸ್ವಾವಲಂಬಿ ಸ್ವಾಭಿಮಾನ ಆಗೋಕ್ಕೋಸ್ಕರ ಶಿಕ್ಷಣ ಕೊಡಬೇಕು ಅಂತ ಸ್ವತಂತ್ರ ಪೂರ್ವದಲ್ಲಿ ಯೋಚನೆ ಮಾಡಿದ್ದೆ. ಆದರೆ ಎಜುಕೇಶನ್ ಸಿಕ್ಕ ತಕ್ಷಣ ಅವನು ಸ್ವಾಭಿಮಾನಿ ಸ್ವಾವಲಂಬಿ ಆಗೋ ಬದಲು ಪರಾವಲಂಬಿ ಆಗ್ಬಿಡ್ತಾನೇನು ಅಂತ ಅಜ್ಜಿ ಇಟ್ಕೊಂಡು ಕೆಲಸ ಕೊಡಿ ಅಂತ ಸುತ್ತುವಂತ ಸ್ಥಿತಿ ಬಂದ್ಬಿಡ್ತಾನೇನು. ಎರಡು ತರಹದ ಸಮಾಜದಲ್ಲಿ ನೋಡ್ತಾ ಇದ್ವಿ ನಾವಿವತ್ತು. ಒಂದು ಕಡೆ ಕೆಲ್ಸಕ್ಕೆ ಬೇಕು ಅಂತೇಳಿ ಬೋರ್ಡ್ ಹಾಕಿರ್ತಿರುವಂತ ಅನೇಕ ಕಾರ್ಖಾನೆಗಳು ಮತ್ತು ಬೇರೆ ಬೇರೆ ವ್ಯವಸ್ಥೆಗಳು, ಇನ್ನೊಂದಷ್ಟು ಕಡೆ ಕೆಲಸ ಬೇಕು ಅನ್ನೋ ಎಲ್ಲೋ ಒಂದು ಕಡೆ ಇವೆರಡರ ಮಧ್ಯ ಲಿಂಕೇ ಇಲ್ವೇನೋ. ಶಿಕ್ಷಣ ಕೊಡೋದಕ್ಕೂ ಕೆಲಸ ಸಿಗೋದಕ್ಕೆ ಕೆಲಸ ಅವ್ರು ಯಾರನ್ನ ಬಯಸ್ತಾರೆ, ನಾವು ಯಾರನ್ನ ಪ್ರೊಡ್ಯೂಸ್ ಮಾಡ್ತಿದೀವಿ, ಎಲ್ಲೋ ಒಂದು ಕಡೆ ಅದಕ್ಕೆ ಲಿಂಕ್ ಇಲ್ವೇನೋ ಅಂತಾನು ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ಒಂದು ಹೊಸ ಪ್ರಯತ್ನ ಅವರು ಮೋದಿ ಅವರು ಮಾಡ್ತಾ ಇದ್ದಾರೆ. ಬೈಂದೂರು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ವಿದ್ಯಾಂಗ ಉಪನಿರ್ದೇಶಕ ಎನ್ಎಚ್ ನಾಗೂರ, ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕ ಮಾರುತಿ, ಡಯಟ್ ಪ್ರಾಂಶುಪಾಲ ವೇದಮೂರ್ತಿ, ಪ್ರೌಢಶಾಲಾ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಮನೋಹರ್ ಶೆಟ್ಟಿ, ಲೋಕೋಪಯೋಗಿ ಕಾರ್ಯನಿರ್ವಾಹಕ ಇಂಜಿನಿಯರ್ ದುರ್ಗಾದಾಸ್, ಕಾಲೇಜಿನ ಪ್ರಾಂಶುಪಾಲ ಅರುಣ್ ನಾಯಕ್, ಉಪಪ್ರಾಂಶುಪಾಲೆ ಶಶಿಕಲಾ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.